ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ವಿಧಾನ ಪರಿಷತ್ಗೆ ನೂತನವಾಗಿ ಆಯ್ಕೆಯಾದ ಪ್ರತಾಪ್ ಸಿಂಹ ನಾಯಕ್, ಮೂಡಾ ಅಧ್ಯಕ್ಷರಾಗಿ ನೇಮಕಗೊಂಡ ರವಿಶಂಕರ ಮಿಜಾರು ಮತ್ತು ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ ಅವರಿಗೆ ಬಿಜೆಪಿ ಕಚೇರಿಯಲ್ಲಿ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಅವರು ಮೂವರನ್ನು ಕೂಡ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದರು, ಮೂವರು ಅರ್ಹರನ್ನ ವಿವಿಧ ಹುದ್ದೆಗಳಿಗೆ ಆಯ್ಕೆ ಮಾಡುವ ಮೂಲಕ ಪಕ್ಷ ಕೊಟ್ಟ ಮಾತು ಮತ್ತು ಪಕ್ಷದ ಮೇಲೆ ಇಟ್ಟ ಭರವಸೆಯನ್ನ ಈಡೇರಿಸಿದಂತಾಗಿದೆ. ಈಗ ಜಿಲ್ಲೆಯ ಪ್ರಮುಖ ವಿಭಾಗಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದು ಎಲ್ಲ ಸವಾಲಿನ ಮಧ್ಯೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಣೆ ಮಾಡಬೇಕಿದೆ. ಎಲ್ಲರೂ ಕೂಡ ಒಟ್ಟಾಗಿ ಜಿಲ್ಲೆಯನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೆ ಒಬ್ಬ ನನಗಿಂತ ಕಿರಿಯ ಲೋಕಸಭಾ ಸದಸ್ಯನ ಸ್ಥಾನವನ್ನು ಅಲಂಕಾರ ಮಾಡಿದ್ದಾನೆ ಅಂತ ಎಂದೂ ತೋರಿಸಲಿಲ್ಲ. ಯಾವುದೇ ನೋವುಗಳಿಲ್ಲ, ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಮಾರ್ಗದರ್ಶನವನ್ನು ಮಾಡಿದ್ರು. ಒಬ್ಬ ಕಾರ್ಯಕರ್ತನನ್ನು ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಪ್ರತಾಪ್ ಸಿಂಹ ನಾಯಕರ ಉಲ್ಲೇಖ. ಹಾಗಾಗಿ ನನಗೆ ಬೆಳೆಸುವಂತ ದಾರಿಗಳನ್ನು ತೋರಿಸಿದ್ರು. ಚುನಾವಣೆಯನ್ನು ಇನ್ನೊಬ್ಬರು ಮೊಣ ಕೊಂಡಾರೆ, ಅವರು ನನ್ನ ಜೊತೆ ಆ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯನ ಸಂದರ್ಭಗಳಲ್ಲಿ ಸವಾಲುಗಳು ಬಂದಾಗ ಎದುರಿಸುವ ಧೈರ್ಯ ಮತ್ತು ಚಾಕಚಕ್ಯತೆಯನ್ನು ಹೇಳಿಕೊಟ್ಟು ಹಾಗೆ ಹೇಳಿದೆ. ಬಹಳ ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ಅವಕಾಶಗಳು ತಪ್ಪಿದಾಗ ದುಃಖ ಪಡದೆ ಸಂಘಟನೆ ವಿಚಾರಧಾರೆಯಲ್ಲಿ ಕಾರ್ಯ ಮಾಡಿದರೆ ಪಾರ್ಟಿ ಹೇಗೆ ಗುರುತಿಸುತ್ತೆ ಅನ್ನೋದಕ್ಕೆ ಪ್ರತಾಪ್ ಸಿಂಹ ನಾಯಕರು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಅದಕ್ಕೆ ಹೇಳಿದೆ. ಪಾರ್ಟಿಯಲ್ಲಿ ಎರಡಿದೆ, ಕೊಟ್ಟ ಮಾತನ್ನು ಪಾರ್ಟಿ ಉಳಿಸುತ್ತೆ, ಇಟ್ಟ ವಿಶ್ವಾಸವನ್ನು ಪಾರ್ಟಿ ಉಳಿಸುತ್ತೆ. ಕೊಟ್ಟ ಮಾತನ್ನ ಹರಿಕೃಷ್ಣರಿಗೆ ಕೊಟ್ಟು ಉಳಿಸಿದ್ದೇವೆ, ಇಟ್ಟ ವಿಶ್ವಾಸವನ್ನು ಪ್ರತಾಪ್ ಸಿಂಹರಿಗೆ ಕೊಟ್ಟು ಪಾರ್ಟಿ ಉಳಿಸಿದೆ. ಇನ್ನು ಇದೇ ವೇಳೆ ವಿಧಾನ ಪರಿಷತ್ಗೆ ನೂತನವಾಗಿ ಆಯ್ಕೆಯಾದ ಪ್ರತಾಪ್ ಸಿಂಹ ನಾಯಕ್ ಅವರು ಮಾತನಾಡಿ, ಚಿಕ್ಕವನಿದ್ದಾಗಿನಿಂದಲೂ RSS ಜನಸಂಘ ಬಿಜೆಪಿಯೊಂದಿಗೆ ನಾನು ಬೆಳೆದವನು. ರಾಜಕೀಯಕ್ಕೆ ಬರಲು ಅಪ್ಪನೇ ಪ್ರೇರಣೆ. ಬೆಳೆಯುತ್ತಾ ಪಕ್ಷದ ವಿಚಾರಧಾರೆಗಳ ಕುರಿತು ತಿಳಿಯೋದಕ್ಕೆ ಸಾಧ್ಯವಾಯಿತು. ದೊಡ್ಡ ಹುದ್ದೆ ಸ್ಥಾನಮಾನಕ್ಕಾಗಿ ನಾನು ರಾಜಕೀಯಕ್ಕೆ ಬಂದವನಲ್ಲ. ಈಗ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ನಿಭಾಯಿಸ್ತೇನೆ ಅಂತ ಹೇಳಿದ್ರು. ಯಾವುದೋ ಒಂದು ಕಬಡ್ಡಿ ಆಟಕ್ಕೋ ಯಾವುದೋ ಒಂದು ಕಾರಣಕ್ಕೆ ಸಂಘಟನೆಯ ಜೊತೆಗೆ ಸೇರಿಕೊಂಡಂಥವರು ಬೆಳೀತಾ ಬೆಳೀತಾ ಇದರ ವಿಚಾರದ ಬಗ್ಗೆ ನಮ್ಮಲ್ಲಿ ಗಟ್ಟಿತನ ಮೂಡಿ ಅದೆಷ್ಟೋ ಹೋರಾಟಗಳನ್ನು ಹಠದಿಂದ ನಮ್ಮೆಲ್ಲರ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡ್ರೆ ಇಲ್ಲಿ ಕೂತ ಪ್ರತಿಯೊಬ್ಬರಿಗೂ ಒಂದು ರೀತಿಯ ಅಭಿಮಾನ ಬರುವ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡಿದವರೇ. ಯಾರೂ ಕೂಡ ಯಾವುದೋ ಒಂದು ಸ್ಥಾನ ಮಾನ ಬೇಕು ಅಂತ ಹೇಳಿ ಬಂದವರು ಅಲ್ಲ. ಪ್ರಾರಂಭದ ದಿನಗಳಲ್ಲಿ ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಅವರು ಇವರು ಹೇಳ್ತಾ ಇದರಲ್ಲಿ MLA ಆಗೋಡಿ ಮಾತಾಡಿ ಅಂತೇಳಿ ಹೇಳುವಾಗ ನಮಗೂ ಹೌದೋ ಏನೋ ಅಂತೇಳಿ ಕಾಣಲಿಕ್ಕೆ ಇದು MP ಆವಡಿ ಯಾರೋ ಒಂದು 3-4 ಜನ ಹೇಳುವಂಥದ್ದು. ಆದರೆ ನಾನು MLA ಆದಷ್ಟೇ ಸಂಭ್ರಮಿಸ್ತೇನೆ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ ಎಂ, ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ, ಸಹ ಪ್ರಭಾರಿ ಗೋಪಾಲಕೃಷ್ಣ ಹೇರಳೆ, ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಹರೀಶ್ ಪೂಂಜಾ, ಸಂಜೀವ ಮಠಂದೂರು, ಡಾಕ್ಟರ್ ವೈ ಭರತ್ ಶೆಟ್ಟಿ, ಮೇಯರ್ ದಿವಾಕರ ಪಾಂಡೇಶ್ವರ, ಉಪಮೇಯರ್ ವೇದಾವತಿ ಮೊದಲಾದವರು ಉಪಸ್ಥಿತರಿದ್ದರು. ಹರಿಕೃಷ್ಣ ಬಂಟ್ವಾಳಗೆ